ತಾಯಿ ನನ್ನನ್ನು ಕೈ ಬಿಡಲಿಲ್ಲ. ವ್ಯಕ್ತಿಗಳಿಗಿಂತಲೂ ಶಕ್ತಿ ದೊಡ್ಡದು ಎಂಬುದಾಗಿ ಆ ತಾಯಿ ನನ್ನ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಏನೇನೋ ಮಾಡ್ಲಿಕ್ಕೆ ಹೊರಟರು, ಎಲ್ಲ ಕೆಲವೆಲ್ಲ ತೊಡಕುಗಳನ್ನು ನಿವಾರಿಸಿದೆ. ನನ್ಗೆ ಗೊತ್ತಿದೆ ನಿಮ್ಮ ಕಣ್ಣ ಮುಂದೆ ಏನೆಲ್ಲ ನಡೆದಿದೆ ಅಂತ. ನಾನು ಯಾತಕ್ಕೋಸ್ಕರ ಹೋರಾಡಿದೆ, ಯಾಕೋಸ್ಕರ ನಾನು 10 ಜನರ ಮುಂದೆ ಬಂದು ಎದೆ ತಟ್ಟಿ ನಿಂತೆ, ತಲೆ ಎತ್ತಿ ನಿಂತೆ, ನಮಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಆ ತಾಯಿ ಯಾವ ಕಾರಣಕ್ಕೂ ನನ್ನ ಕೈ ಬಿಟ್ಟಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೇಳವನ್ನು ನಾನು ಬಿಟ್ಟ ನಂತರ ಅಥವಾ ಬಿಡಿಸಿದ ನಂತರ, ಎರಡೂನ್ನ ತಿಳ್ಕೊಳ್ಳೋಣ. ನಾನು ಬಿಟ್ಟ ನಂತರ ಅಥವಾ ಬಿಡಿಸಿದ ನಂತರ ಒಂದು ಕಾರ್ಯಕ್ರಮವೂ ಸಿಗದ ಹಾಗೆ ಆಗ್ಬೇಕು ಎಂಬುದಾಗಿ ಪ್ರಯತ್ನ ಪಟ್ಟರು. ಬೇರೆ ಮೇಳಕ್ಕೆ ಅತಿಥಿಯಾಗಿ ಕರೆಯುವಾಗ ಆ ಮೇಳಕ್ಕೆ ಒತ್ತಡ ಹಾಕಿದ್ರು ಕೆಲವು ವ್ಯಕ್ತಿಗಳು. ಎಲ್ಲರನ್ನು ನಾನು ದೂಷಿಸಲ್ಲ, ಅದು ಯಾರಿಗೆ ಅಂತ ಅವರಿಗೂ ಗೊತ್ತು, ನಿಮ್ಗೂ ಗೊತ್ತು. ಬೇರೆ ಮೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮೇಳಕ್ಕೆ ಒತ್ತಡ ಹಾಕಿದ್ರು. ಹನುಮಗಿರಿ ಮೇಳದಿಂದ ಹಿಡಿದು ಎಲ್ಲ ಬಪ್ಪನಾಡು ಸಸಿಹಿತ್ಯ ಮೇಳದಿಂದ ಹಿಡಿದು ಎಲ್ಲ ಮೇಳಕ್ಕೆ ಅಲ್ಲಿ ಅತಿಥಿಯಾಗಿ ಅಲ್ಲಿಗೂ ಕರೆಯಬಾರದು. ನಾವು ಮೇಳದಿಂದ ತೆಗೆದವನು ನೀವೇ ಹೇಳ್ತೀರಾ, ನೀವು ತಾಯಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತ ಇಲ್ಲಿವರೆಗೆ ಬೆದರಿಕೆ ಹಾಕಿದ್ರು. ಆ ಮೇಳದವರ ಹತ್ರ ನೀವು ಬೇಕಾದ್ರೆ ವಿಚಾರಿಸಿವಿ, ಹೌದಲ್ವಾ ಅಂತ. ಬೇರೆ ಕಾರ್ಯಕ್ರಮಕ್ಕೆ ಹೋಗದಾಗೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಯಾವುದು ಕೂಡ ನನ್ನ ಒಂದು ರೋಮಕ್ಕೆ ಕೂಡ ನೋವಾಗದಾಗೆ ತಾಯಿ ನನ್ನನ್ನು ರಕ್ಷಿಸಿದ್ದಾರೆ. ಈ ರಂಗದಿಂದಲೇ ನಾನು ಹೊರಡಬೇಕು ಎನ್ನುವ ಅಲ್ಲಿವರೆಗೆ ಪ್ರಯತ್ನ ಪಟ್ರು. ಆದ್ರೆ ಅವರು ಅರ್ಥ ಮಾಡ್ಕೊಳ್ಬೇಕು, ನಾವು ಏನು ಅಲ್ಲ, ಆ ತಾಯಿಯ ರಕ್ಷಣೆ ನನಗೆ ಇದೆ. ಆ ತಾಯಿ ಕೈ ಎತ್ತಿ ನನ್ನನ್ನು ಕೊಟ್ಟದ್ದು ಆ ಸುಬ್ರಹ್ಮಣ್ಯನ ಕೈಯಲ್ಲಿ. ಸುಬ್ರಹ್ಮಣ್ಯ ಯಾರು ಹೇಳಿ? ನಮ್ಮ ಇಡೀ ಪುರಾಣದಲ್ಲಿ ನಾವು ಓದ್ತೇವೆ, ಸೇನಾಧಿಕಾರಿ, ಎಲ್ಲದಕ್ಕೂ ಅಧಿಪತಿ, ನಮ್ಮ ಇಡೀ ಭೂಮಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನ ಕೈಯಲ್ಲಿ ಕೊಟ್ಟಿದ್ದಾರೆ. ನಾವು ಯೋಚನೆ ಮಾಡಬೇಕು, ಕನ್ಯಾನ ಸದಾಶಿವ ಶೆಟ್ಟರ್ ಅಂತ ಒಬ್ಬ ಗಣ್ಯ ಪುರುಷರನ್ನು ನಮಗೆ ಆಮೇಲೆ ಆ ತಾಯಿ ಕರುಣಿಸಿದ್ದಾರೆ ನಮ್ಮ ಫೌಂಡೇಶನ್ಗೆ ಎಂಬುದಾಗಿದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ? ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ನಮಗೆ ಅನ್ಯಾಯ ಮಾಡಿದವರೆಗೂ ನಾವು ಅನ್ಯಾಯ ಬಯಸಲ್ಲ, ನಾವು ಮಾಡಲ್ಲ. ನಾವು ಈಗಲೂ ಈ ವೇದಿಕೆಯಲ್ಲಿ ಕೇಳುವುದು ಏನಂತ ಹೇಳಿದ್ರೆ, ಅವರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ, ಸದ್ಬುದ್ಧಿ ಕೊಡ್ಲಿ ಅವರಿಗೆ ಅಷ್ಟೇ. ನಾವು ಮಾಡೋದು ಕಲಾವಿದರ ಕೆಲಸ. ನೋಡಿ, ಇಂತಹ ಒಂದು ಅತಿ ಗಣ್ಯ ಕಲಾವಿದರನ್ನು ನಾವು ಅವರು ಯಾವ ಮೇಳದಲ್ಲಿದ್ದ ಅಂತ ನೋಡಲ್ಲ. ಅಂತಹ ಗಣ್ಯರನ್ನು ಸನ್ಮಾನಿಸುವಂತ ಭಾಗ್ಯ ನಮಗೆ ಸಿಕ್ಕಿದೆ. ನಾವು ಆ ನಂತರ ಕೂಡ ಮೊನ್ನೆ ಕೂಡ ನಾವು ಎಷ್ಟೋ ಮನೆಗಳನ್ನು ನಾವು ಕಟ್ಟಿಬಿಟ್ಟು, ಸುಮಾರು 22 ಮನೆಗಳನ್ನು ನಾವು ಫೌಂಡೇಶನ್ ಮೂಲಕ ಕಟ್ಟಿ ಅವರಿಗೆ ಹಸ್ತಾಂತರಿಸಿದೆವು. ಯಾವ ಮೇಳ, ಯಾವ ಜಾತಿ, ಯಾವ ಧರ್ಮ ಅಂತ ನಾವು ನೋಡಲ್ಲ, ನೋಡುವುದೂ ಇಲ್ಲ. ನಾವು ನೋಡುವುದು ತಾಯಿ ದುರ್ಗಾ ಮಾತೆ, ಸುಬ್ರಹ್ಮಣ್ಯ ಸ್ವಾಮಿ, ಈ ಎರಡು ಮಾತ್ರ. ಅವರ ಪಾದಕ್ಕೆ ನಮ್ಮ ಸರ್ವ ಸೇವೆಯನ್ನು ನಾವು ಅವರ ಪಾದಕ್ಕೆ ಎಂಬುದಾಗಿ ನಾವು ಅರ್ಪಿಸುವವರು. ಹಾಗೆ ನೋಡಿದ ಕಾರಣ ನಮ್ಮನ್ನು ಇಷ್ಟು ರೀತಿಯಲ್ಲಿ ಬೆಳೆಸಿದ್ದಾಳೆ. ಆ ನಂತರ ಕೂಡ ನೀವೇ ನೋಡಿ, ನನ್ನನ್ನು ಎಲ್ಲಾದ್ರೂ ನನಗೆ ಎಲ್ಲೂ ಒಂದು ಚೂರು ಕೊರತೆ ಆಗ್ಲಿಲ್ಲ ನನ್ನ ಈ ಯಕ್ಷಗಾನದ ರಂಗಕ್ಕೆ. ಆ ನಂತರ ಬೆಳೆದುಕೊಂಡು ಹೋಯಿತು. ನಾನು ನಿಮಿತ್ತ ಮಾತ್ರ. ನಾನು ಏನ್ ಮಾಡಿದ್ದೇನೆ, ಈ ವೇದಿಕೆಯಲ್ಲಿ ಇರುವವರಿಗಾಗ್ಲಿ ಅಥವಾ ನಿಮಗೆ ಸಭೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವುಗಳು ಕೂತಿದ್ರಿ, ಯಾವುದೇ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಒಂದು ದೂರವಾಣಿ ಕರೆ ಮಾಡಿದ್ದಿದ್ರೆ ಹೇಳಿ. ಯಾವ ಟೈಮಲ್ಲೂ ನನಗೆ ಎಷ್ಟೇ ಕಷ್ಟ ಬಂದ ಸಮಯದಲ್ಲಿ ಕೂಡ ನಾನು ಒಂದು ದೂರವಾಣಿ ಕರೆ ಕೂಡ ಮಾಡಲಿಲ್ಲ. ನಾನು ತಾಯಿಯ ಪಾದಕ್ಕೆ ಅರ್ಪಿಸಿದ್ದೇನೆ, ಅದನ್ನು ಆ ಸುಬ್ರಹ್ಮಣ್ಯ ದೇವರ ಪಾದಕ್ಕೆ ಅರ್ಪಿಸಿದ್ದೇನೆ. ನನ್ನನ್ನು ಬಿಡ್ಲಿಲ್ಲ, ಕೈ ಬಿಡ್ಲಿಲ್ಲ. ಅದು ಗೊತ್ತು, ನನ್ನ ಕಲಾಭಿಮಾನಿಗಳು ನನ್ನನ್ನು ಕೈ ಬಿಡಲ್ಲ ಅಂತ ಗೊತ್ತು ನನಗೆ. ಮೊನ್ನೆ ತಾನೆ ಅದರಲ್ಲಿ ಮತ್ತೊಂದು ಮಾತಿದೆ, ನಾವು ಏನು ಮಾಡಿದ್ರು ಕೂಡ ಅಹಂಕಾರದಲ್ಲಿ ಮಾಡುವುದಲ್ಲ, ಮಾಡಿದ್ರೂ ಕೂಡ ಅದನ್ನು ಸಮಾಜ ಒಪ್ಪಬೇಕು ಅಂತ. ಪಾವಂಜಿ ಮೇಳ ಕಟ್ಟುವಂತ ಸಂದರ್ಭದಲ್ಲೂ ಕೆಲವು ಮಾತುಗಳು ಬಂತು. ದೇವಿಮಾತ್ಮೆ ಯಕ್ಷಗಾನವನ್ನೇ ಲಗಡೆ ತೆಗೆದು ಬಿಟ್ಟ ಅಂತ. ದೇವಿಮಾತ್ಮೆ ಯಕ್ಷಗಾನವನ್ನೇ ಕೊಂದು ಬಿಟ್ರು. ಅದು ಆ ಶಬ್ದವೇ ಬಂದಿದೆ. ನನ್ನನ್ನು ಮೇಡದವರು ಕರೆದು ಕೇಳಿದ್ರೆ, ನೀವು ಇಡೀ ದೇವಿಮಾತ್ಮೆಯನ್ನೇ ಹಾಳು ಮಾಡಿದ್ರಂತೆ, ಅದು 12:30 1 ಗಂಟೆವರೆಗೆ ಆಡಿದ್ರೆ ಅದು ದೇವಿಮಾತ್ಮೆ ಆಗುದಿಲ್ಲ ಅಂತ. ಆ ತಾಯಿ ಎಲ್ಲರನ್ನು ಸಾಧಾರಣ ಯಾರೆಲ್ಲ ಹೇಳಿದ್ದಾರೆ ಅವರನ್ನೆಲ್ಲರನ್ನು ಅದೇ ಸಾಲಿಗೆ ತಂದು ನಿಲ್ಲಿಸಿದ್ರು. ನಾವು ಹೇಳುವಾಗ, ಒಬ್ಬರ ಮೇಲೆ ಕೈ ಎತ್ತಿ ತೋರಿಸುವಾಗ ನಮ್ಗೆ ನಾಳೆ ಅದೇ ಬರ್ತದೆ ಅಂತ ನಾವು ಯೋಚನೆ ಮಾಡಬೇಕು ಅಂತ. ನಾವು ಹೇಳುದಲ್ಲ, ತಾಯಿ ಮಾಡೋದು, ಯಾರು ಮಾಡಿಸಿದ್ದಲ್ಲ, ಅದು ಮಾಡಿಸ್ತಾಳೆ ಆ ತಾಯಿ. ಖಂಡಿತವಾಗಿಯೂ ಅವಳ ಚರಣವನ್ನು ನಿಸ್ವಾರ್ಥವಾಗಿ ನಂಬಿದವರನ್ನು ಆ ತಾಯಿ ಖಂಡಿತ ಬಿಡುದಿಲ್ಲ ಎನ್ನುವುದಕ್ಕೆ ಅದೇ ಸಾಕ್ಷಿ. ಮತ್ತೊಂದು ಯೋಚನೆ ಮಾಡಿ, ಪಾವಂಜಿ ಮೇಳ ಹೊಸ ಮೇಳ. ಆ ಹೊಸ ಮೇಳಕ್ಕೆ ನಾನು ಇಷ್ಟು ದೊಡ್ಡ ವಿರೋಧವನ್ನು ಕಟ್ಟಿಕೊಂಡ್ರು ಕೂಡ
6 ತಿಂಗಳ ಕ್ಯಾಂಪ್ ಅನ್ನು ಕೂಡ ನಮ್ಮ ಕಲಾಭಿಮಾನಿಗಳು, ನಮ್ಮ ಭಕ್ತಾದಿಗಳು ಭರ್ತಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಹೇಳಿ? ಅದು ನನಗೆಲ್ಲ ಆ ತಾಯಿಗೆ ಅರ್ಪಿಸಿದ್ದು. ಈಗಲೂ ನಮ್ಮ ಪಾವಂಜೆ ಮೇಳದ ಯಕ್ಷಗಾನ ದೇವಿ ಮತ್ತೆಯನ್ನು ನೋಡ್ಲಿಕ್ಕೆ ಜನಗಳು ಜಾಸ್ತಿ ಬಯಸುದು ಅಂತ. ಪಾವಂಜೆ ಮೇಳದ ಅದು ದೇವಿ ಮತ್ತ, ಪಾವಂಜೆ ಮೇಳದ ದೇವಿ ಮತ್ತೆ ನೋಡ್ಬೇಕು ಅಂತ. ನಾನು ಕಟೀಲ್ನ 2ನೇ ಮೇಳದಲ್ಲಿರುವಾಗ್ಲು, ಬರಿಪರ ಸೆಟ್ಟಲ್ಲಿರುವಾಗ್ಲು, 5ನೇ ಮೇಳದಲ್ಲಿರುವಾಗ್ಲು, ಆನಂತರ 4ನೇ ಮೇಳ, ಆನಂತರ 1ನೇ ಮೇಳದಲ್ಲಿರುವಾಗ್ಲು ಜನಗಳು ಬಯಸ್ತಿದ್ದೇನೆ ದೇವಿ ಮಹಾತ್ಮೆ, ಆ ಸೆಟ್ಟಿನ ದೇವಿ ಮಹಾತ್ಮೆ ನೋಡ್ಬೇಕು. ತಾಯಿ ಏನೋ ಅನುಗ್ರಹಿಸಿದ್ದಾಳೆ ಅಷ್ಟೇ. ನಾವು ಯಾರು ಏನೇ ಮಾಡಿದ್ರು ಕೂಡ, ಯಾರು ಏನೇ ಒತ್ತಡ ಹಾಕಿದ್ರು ಕೂಡ ಆ ತಾಯಿಯ ಪಾದಕ್ಕೆ ಸಮರ್ಪಣೆ ಮಾಡ್ತೇವೆ. ನಾವು ಈಗಲೂ ಬೇಡುದು ಅವರಿಗೆ ಸದ್ಬುದ್ಧಿ ಕೊಡ್ಲಿ. ಇಂತಹ ಒಳ್ಳೆ ಕಾರ್ಯಕ್ಕೆ ನಾವೆಲ್ಲ, ಇಡೀ ಸಂಸಾರ ನಮ್ಮ 3 ದಿನದ ಸಂಸಾರ. ಆದ ಕಾರಣ ಒಬ್ಬರನ್ನೊಬ್ರು ದ್ವೇಷಿಸಿ ಕಾಲ ಹಿಡಿದು ಎಲ್ಲ ದೇವರಿಗೆ ಅರ್ಪಿಸಿ ಬಿಟ್ರೆ ಆ ತಾಯಿ ಎಲ್ಲವನ್ನು ನೋಡಿಕೊಳ್ತಾಳೆ. ಸುಬ್ರಹ್ಮಣ್ಯ ಸ್ವಾಮಿ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ. ಇಂತಹ ಹಿರಿಯರ ಆಶೀರ್ವಾದ ನಮಗೆ ಸಿಗ್ಲಿ. ಯಾರಿಗೂ ಕೆಟ್ಟದ್ದನ್ನು ನಾವು ಬಯಸೋದು ಬೇಡ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನಷ್ಟು ಸದ್ಬುದ್ಧಿ ಕೊಟ್ಟು ಇಂತಹ ಒಳ್ಳೆ ಕಾರ್ಯಗಳಿಗೆ, ಸತ್ಕಾರ್ಯಗಳಿಗೆ ಅವರಿಗೆ ಸಹಕಾರ ನೀಡುವ ಹಾಗೆ ಆ ತಾಯಿ ಅನುಗ್ರಹಿಸಿ ಅಂತ ಹೇಳುತ್ತಾ, ಏಕಾರು ಘಟಕದ ಪ್ರತಿ ವರ್ಷ 8 ವರ್ಷಗಳಿಂದಲೂ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಗಿರೀಶಣ್ಣ ಆಗ್ಲಿ, ಇಡೀ ನಮ್ಮ ಗಿರೀಶಣ್ಣನ ಬಡ ಕಲಾವಿದರಿಗೆ ಇಲ್ಲಿ ಸನ್ಮಾನ ಆಯಿತು, ಅನೇಕ ಕಲಾವಿದರಿಗೆ ಇಲ್ಲಿ ಸನ್ಮಾನ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಈ ಸಲದ ಯಕ್ಷ ಶಿಕ್ಷಣ ಗಿರೀಶಣ್ಣನ ಉಲ್ಲೇಖಿಸಿದ್ರು. ಸುಮಾರು 40 ಶಾಲೆಗಳಲ್ಲಿ 4,500 ವಿದ್ಯಾರ್ಥಿಗಳು ಉಚಿತವಾಗಿ ಯಕ್ಷಗಾನವನ್ನು ನಮ್ಮ ಫೌಂಡೇಶನ್ ಇದಕ್ಕೆ ಬಂಧುಗಳು. ಇದಕ್ಕೆಲ್ಲ ಕಾರಣ ತಾವುಗಳು. ಕನ್ಯಾನ ಸದಾಶಿವಶಿರುವಂತಹ ದೊಡ್ಡ ದಾನಿ ಐಕಳ ಹರೀಶಣ್ಣನಂತವರ ಆಶೀರ್ವಾದ ಅನೇಕ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಬರೋಡ ಶಶಿಯಣ್ಣನನ್ನು, ಈ 3 ಜನರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ನಮ್ಮ ಫೌಂಡೇಶನ್ ನ ದೊಡ್ಡ ಬೆನ್ನೆಲುಬವರು. ಆನಂತರ ನಮ್ಮ ಕೇಂದ್ರದ ಸಮಿತಿಯ ಪದಾಧಿಕಾರಿಗಳು, ಪುರುಷೋತ್ತಮ ಭಂಡಾರಿ ಆಗಲಿ, ಸುದೇಶ್ ಅಣ್ಣ ಆಗಲಿ, ಅನೇಕರು ನಮ್ಮ ಫೌಂಡೇಶನ್ ನ ಪದಾಧಿಕಾರಿಗಳಿದ್ದಾರೆ. ನಿಮ್ಮಂತವರ ಸಹಕಾರ ಇರ್ಲಿ, ಆಶೀರ್ವಾದ ಇರ್ಲಿ ಅಂತ ಹೇಳುತ್ತಾ, ಕಟಿಲೇಶ್ವರಿಯ ಅನುಗ್ರಹ ಹಾಗೂ ಪಾವಂಜೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಮಗೆಲ್ಲರಿಗೂ ಸಿಗ್ಲಿ ಅಂತ ಹೇಳುತ್ತಾ, ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೈ ಮುಗಿದು ಯಾಚಿಸುತ್ತ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.